ಮಂಗಳೂರು ರೋಲರ್ ಸ್ಕೇಟಿಂಗ್ ಕ್ಲಬ್ ವತಿಯಿಂದ ನವೆಂಬರ್ 30ರಂದು ಪ್ರೆಸ್ಟೀಜ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವಿಶೇಷ ಮಕ್ಕಳಿಗಾಗಿ ಸ್ಪರ್ಧಾಕೂಟವನ್ನು ಆಯೋಜಿಸಲಾಗಿದೆ ಎಂದು ಎಸ್ಒಬಿಯ ಏರಿಯಾ ಡೈರೆಕ್ಟರ್ ಕುಮುತಾ ಭರತ್ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಸ್ಪೆಷಲ್ ಒಲಿಂಪಿಕ್ಸ್ ಭಾರತ್ ವಿಶೇಷ ಮಕ್ಕಳಿಗಾಗಿ ಭಾರತದಲ್ಲಿ ಸ್ಪರ್ಧಾಕೂಟವನ್ನು ಆಯೋಜಿಸುತ್ತಿದ್ದು, ಮುಂದಿನ 2023ರಲ್ಲಿ ವಿಶೇಷ ಮಕ್ಕಳ ವಿಶ್ವ ಒಲಿಂಪಿಕ್ಸ್ ನಡೆಯಲಿರುವುದರಿಂದ ಸ್ಪರ್ಧಿಗಳ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸುತ್ತಿದೆ. ಇದರ ಅಂಗವಾಗಿ ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್ ಹಾಗೂ ರೋಲರ್ ಸ್ಕೇಟಿಂಗ್ ಕ್ರೀಡೆಗಳಲ್ಲಿ ರಾಜ್ಯದಾದ್ಯಂತ 150 ಸ್ಪರ್ಧಿಗಳು ಭಾಗವಹಿಸುತ್ತಿದ್ದಾರೆ ಎಂದು ಮಾಹಿತಿಯನ್ನ ನೀಡಿದರು. ಕರ್ನಾಟಕದಲ್ಲಿ ನಾಳೆ ಪ್ರೆಸ್ಟೀಜ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ರೋಲರ್ ಸ್ಕೇಟಿಂಗ್, ಬ್ಯಾಡ್ಮಿಂಟನ್ ಮತ್ತೆ ಟೇಬಲ್ ಟೆನ್ನಿಸ್ ಈ ಮೂರು ಗೇಮ್ಸ್ ಸೆಲೆಕ್ಷನ್ ಪ್ರೊಸೆಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಆಲ್ಮೋಸ್ಟ್ ಬ್ಯಾಡ್ಮಿಂಟನ್ಗೆ 70 ಮಂದಿ ರಿಜಿಸ್ಟ್ರೇಷನ್ ಆಗಿದ್ದಾರೆ, ಟೇಬಲ್ ಟೆನ್ನಿಸ್ 29 ಮಕ್ಕಳು ರಿಜಿಸ್ಟರ್ ಆಗಿದ್ದಾರೆ, ಸ್ಕೇಟಿಂಗ್ 25 ಮೆಂಬರ್ಸ್ ರಿಜಿಸ್ಟರ್ ಆಗಿದ್ದಾರೆ. ಎಲ್ಲ ಸ್ಪೆಷಲಿ ಏಬಲ್ಡ್ ಮಕ್ಕಳು. ಎಲ್ಲರೂ ಒಂದು ಏನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಸ್ಪೆಷಲಿ ಏಬಲ್ಡ್ ಮಕ್ಕಳು ಎಲ್ಲ ನಾರ್ಮಲ್ ಮಕ್ಕಳ ತರನೇ ಏಬಲ್ ಆಗಿರ್ತಾರೆ. ಅವರು ನಾರ್ಮಲ್ ಮಕ್ಕಳ ತರನೇ ಆಡಬಹುದು. ಅವರಿಗೆ ತುಂಬಾ ಪ್ರೋತ್ಸಾಹ ಬೇಕಾಗಿರೋದಷ್ಟೇ, ಮತ್ತೆ ರೆಕಗ್ನಿಷನ್ ಬೇಕಾಗಿರೋದಷ್ಟೇ. ಇದನ್ನ ರೆಕಗ್ನಿಷನ್ ಕೊಟ್ರೆ ಅವರು ನಾರ್ಮಲ್ ಮಕ್ಕಳಿಗಿಂತ ತುಂಬಾ ಚೆನ್ನಾಗೇ ಆಡ್ತಾರೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಆಲ್ರೆಡಿ ಲಾಸ್ಟ್ ವರ್ಲ್ಡ್ ಗೇಮ್ಸ್ ಅಲ್ಲೂ ಪ್ರೂವ್ ಮಾಡಿದ್ದಾರೆ. ಈಗ ತುಂಬಾ ಸರಿನೂ ಪ್ರೂವ್ ಮಾಡ್ಕೊಂಡೇ ಬಂದಿದ್ದಾರೆ. ಸೊ ಸ್ಪೆಷಲ್ ಒಲಿಂಪಿಕ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಆ ಮಕ್ಕಳಿಗೆ ಒಂದು ಲೈಫ್ಗೆ ಒಂದು ಸೆಟ್ಲ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ಈ ಸಂದರ್ಭ ಸ್ಪೋರ್ಟ್ಸ್ ಡೈರೆಕ್ಟರ್ ಅಮರೇಂದ್ರ, ರೋಲರ್ ಸ್ಕೇಟಿಂಗ್ ಕ್ಲಬ್ ಅಧ್ಯಕ್ಷ ಪ್ರವೀಣ್ ಕುಮಾರ್ ಉಪಸ್ಥಿತರಿದ್ದರು.